ಲಾಕ್ಡೌನ್ ಪೊರ್ತುಡು ಯುವ ಕಾಂಗ್ರೆಸ್ ಸಕ್ರಿಯವಾದ ಬೇಲೆ ಮಲ್ತದಂಡು. ರಾಜಕೀಯ ಪಕ್ಷದ ಯುವ ಕಾರ್ಯಕರ್ತರಾದ ಜನಕ್ಲಿನ ಸಂಕಷ್ಟಕ್ಕೆ ಸ್ಪಂದಿಸಾದ ಪಂಪಿನ ತೃಪ್ತಿ ತಂಕ್ಲೆಗುಂಡು ಪಂಡದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಲುಕ್ಮಾನ್ ಬಂಟ್ವಾಳ್ ತೆರಿಪಾದರು. ಕುಡ್ಲಡು ಸುದ್ದಿಗೋಷ್ಠಿ ಪಾತೇರ್ನ ಲುಕ್ಮಾನ್ ಬಂಟ್ವಾಳ್ ಕೋವಿಡ್ ಸಮಯಡು ಆಹಾರ ಕಿಟ್ ವಿತರಣೆ, ರಕ್ತದಾನ, ಕೋವಿಡ್ ಸೋಂಕಿತರನ ಅಂತ್ಯಕ್ರಿಯೆನು ಯುವ ಕಾಂಗ್ರೆಸ್ ದಿಂಜ ಮುತುವರ್ಜಿರ್ದು ಬೇಲೆ ಮಲ್ತದಂಡು. ಆಂಡ ಸರ್ಕಾರ ಕೋವಿಡ್ ನಿರ್ವಹಣೆಡು ಸಂಪೂರ್ಣವಾದ ವಿಫಲ ಆತನ ಪಂಡದು ಆರೋಪಿಸಾಯಿರು. ಒಂದು ಕೋವಿಡ್ ಸಂದರ್ಭದಲ್ಲಿ ಏನು ಎರಡನೇ ಅಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಬಹಳ ಜೋರಾಗಿ ಹೊಡೆಯಿತು. ಆ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ, ಒಂದು ರಾಜಕೀಯ ಪಕ್ಷದ ಯುವ ಕಾರ್ಯಕರ್ತರಾಗಿ ನಾವು ಜನತೆಗೆ, ಬಡವರಿಗೆ, ನಿರ್ಗತಿಕರಿಗೆ ಯಾವ ರೀತಿ ಸ್ಪಂದಿಸಿದ್ದೇವೆ ಅಂತ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವು ನಿಮ್ಮ ಮುಖೇನ ಜನತೆಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ. ನಾವು ಯಾವ ರೀತಿ ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷದ ಅಂಗವಾಗಿ ನಾವು ಮಾಡಿದ್ದೇವೆ ಅಂತ ನಾವು ಈಗಾಗಲೇ ನಿಮಗೆ ಪಟ್ಟಿಯನ್ನು ಕೊಟ್ಟಿದ್ದೇವೆ. ನಾವು ಕೋವಿಡ್ ಏನು ಎಮರ್ಜೆನ್ಸಿ ಸ್ಟಾರ್ಟ್ ಆಯಿತು ಅದಕ್ಕೆ ಮುಂಚಿತವಾಗಿ ಒಂದು ವಾರ್ ರೂಮ್ ಅನ್ನು ಸೆಟಪ್ ಮಾಡಿ ಅದರ ಮುಖೇನ ನಮಗೆ ಯಾವುದೆಲ್ಲ ಕಾಲ್ ಬಂದಿದೆ 90% ಕಾಲ್ಗಳಿಗೆ ನಾವು ಸ್ಪಂದನೆ ಕೊಟ್ಟಿದ್ದೇವೆ. ನಾವು ಇದನ್ನೆಲ್ಲ ರೆಕಾರ್ಡ್ ಮಾಡಿಟ್ಟಿದ್ದೇವೆ. ಸುಮ್ಮನೆ ನಿಮ್ಮ ಮುಂದೆ ನಾವು ಒಂದು ಹೇಳಲಿಕ್ಕೆ ಅಥವಾ ನಾವು ಈ ಕೆಲಸ ಮಾಡಿದ್ದೇವೆ ಅಂತ ತೋರ್ಪಡಿಸ್ಲಿಕ್ಕೆ ನಾವು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಇದೆಲ್ಲ ರೆಕಾರ್ಡೆಡ್ ಡಾಕ್ಯುಮೆಂಟ್. ನಮಗೆ ಟೆಲಿಕಾಲ್ಸ್ 1912 ಟೆಲಿಕಾಲ್ಸ್ ಬಂದಿದೆ. ಅದರಲ್ಲಿ 90% ನಾವು ಕಾಲ್ಸ್ಗೆ ಸ್ಪಂದನೆ ಮಾಡಿದ್ದೇವೆ. ಹಾಸ್ಪಿಟಲ್ ಅಡ್ಮಿಷನ್ಸ್ 202 ಮಾಡಿದ್ದೇವೆ, 42, ಮೆಡಿಸಿನ್ ಸಪ್ಲೈ 153, ಆಂಬ್ಯುಲೆನ್ಸ್ ಸರ್ವಿಸಸ್ 204, ಬ್ಲಡ್ ಅರೇಂಜ್ಡ್ ಏನು ಎಮರ್ಜೆನ್ಸಿ ಕಾಸಸ್ಗೆ ಬ್ಲಡ್ ಅರೇಂಜ್ಮೆಂಟ್ 94 ಯೂನಿಟ್ ಬ್ಲಡ್ಗಳನ್ನು ಅರೇಂಜ್ ಮಾಡಿದ್ದೇವೆ. ಪ್ಲಾಸ್ಮಾ ಅರೇಂಜ್ 2. ಈ ಸರ್ತಿ ಡಾಕ್ಟರ್ಸ್ಗಳೆಲ್ಲ ಪ್ಲಾಸ್ಮಾ ಥೆರಪಿಗೆ ಹೋಗ್ತಾ ಇರಲಿಲ್ಲ, ಹಾಗೆ ಪ್ಲಾಸ್ಮಾದ ಬೇಡಿಕೆ ತುಂಬಾ ಕಡಿಮೆ ಇತ್ತು. ವ್ಯಾಕ್ಸಿನ್ ಸಪೋರ್ಟ್ 130, ಕ್ರೆಮೇಷನ್ ಶವ ಸಂಸ್ಕಾರ, ಬಹಳಷ್ಟು ನಿರ್ಗತಿಕರ, ಬಹಳಷ್ಟು ಜನರ ಶವ ಸಂಸ್ಕಾರವನ್ನು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಸಹಪಾಠಿಗಳು, ಸಂಗಾತಿಗಳು ಮಾಡಿದ್ದಾರೆ. ಮತ್ತೆ ಅನ್ನದಾನ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನಿರಂತರವಾಗಿ ದಿನನಿತ್ಯ ಮಧ್ಯಾಹ್ನದ ಊಟವನ್ನು ನಿರ್ಗತಿಕರಿಗೆ, ಏನು ಮನೆ ಇಲ್ಲದವರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿರಂತರವಾಗಿ ಅನ್ನದಾನವನ್ನು ಮಾಡಿದ್ದಾರೆ. ನನ್ನ ಕೋವಿಡ್ ಎರಡನೇ ಅಲೆಟ್ ಹೆಚ್ಚಿನ ಸಂಖ್ಯೆಡು ಜವನರೇ ಕೋವಿಡ್ಗೆ ಬಲಿಯಾತಿರು. ವ್ಯಾಕ್ಸಿನೇಷನ್ ಹಂಚಿಕೆಡು ಸರ್ಕಾರದ ನಿರ್ಧಾರಡು ಸಾಧಿ ತಪ್ಪಾವುಡು. ಕಾಳಸಂತೆಡು ವ್ಯಾಕ್ಸಿನೇಷನ್ ಮಾರುನಕ್ಲೆಗ್ ಬೆಂಬಲ ಕೊರ್ಪುನಂಚಿನ ನಿರ್ಧಾರನ ಸರ್ಕಾರ ಕೈಕೊಂದು ಪಣ ತೆರಿಪಾಯಿರು. ಎರಡನೇ ಅಲೆ, ದೇಶಕ್ಕೆ ಎರಡನೇ ಅಲೆ ನಾವು ಬಲವಾಗಿ ನಂಬಿದ್ದೇವೆ. ಇದು ಮೋದಿ ಮೇಡ್ ಡಿಸಾಸ್ಟರ್ ಅಂತ ನಾವು ಹೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷವು ಹೇಳಿದ್ದೆ, ನಾವು ಹೇಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಕೂಡ ಇದನ್ನು ಹೇಳ್ತಾ ಇದೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಯುವಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಬಹಳಷ್ಟು ಬಡವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಬಹಳಷ್ಟು ನಿರ್ಗತಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಪ್ರಾಣ ತ್ಯಾಗವನ್ನು, ಈ ಯಾರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದರ ಹೊಣೆಯನ್ನು ಯಾರು ಎತ್ತಬೇಕು? ನಾವು ಇಷ್ಟು ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಕಾರಣ ನಮ್ಮ ವ್ಯಾಕ್ಸಿನೇಷನ್ ಫೇಲಿಯರ್, ನಮ್ಮ ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗದ ವ್ಯಾಕ್ಸಿನೇಷನ್ ಪಾಲಿಸಿ. US ಗವರ್ಮೆಂಟ್ ವ್ಯಾಕ್ಸಿನೇಷನ್ ಡೆವಲಪ್ ಆಗುವ ಸ್ಟೇಜ್ ಅಲ್ಲಿ 42,000 ಕೋಟಿ ರೂಪಾಯಿ ವ್ಯಾಕ್ಸಿನೇಷನ್ ಅನ್ನು ಡೆವಲಪ್ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿದೆ. ಭಾರತ ಸರ್ಕಾರ ಇನ್ವೆಸ್ಟ್ ಮಾಡಿದ ಹಣ ಬರೀ ಶೂನ್ಯ. ಒಂದೇ ₹1 ವ್ಯಾಕ್ಸಿನೇಷನ್ಗೆ ಇನ್ವೆಸ್ಟ್ಮೆಂಟ್ ಭಾರತ ಸರ್ಕಾರ ಮಾಡಿಲ್ಲ. ಆದ್ದರಿಂದ ಎರಡನೇ ಅಲೆ ಬಹಳ ಡೀಪ್ ಆಗಿ ನಮ್ಮ ದೇಶವನ್ನು ಡ್ಯಾಮೇಜ್ ಮಾಡಿದೆ. ಜನರ ಆತ್ಮಹತ್ಯೆ ಆಗಿದೆ.
ಬಹಳಷ್ಟು ಜನರು ಇನ್ಸೆಕ್ಯೂರಿಟಿ, ಫುಡ್ ಇನ್ಸೆಕ್ಯೂರಿಟಿ ಇರ್ಬೋದು, ಜೀವದ ಇನ್ಸೆಕ್ಯೂರಿಟಿ, ಲೈಫ್ ಇನ್ಸೆಕ್ಯೂರಿಟಿಯಿಂದ ತಮ್ಮ ದಿನವನ್ನು ಸಾಗಿಸ್ತಾ ಇದ್ದಾರೆ. ನಾವು ಒಂದು ಇಂಪಾರ್ಟೆಂಟ್ ಸ್ಟೇಜ್, ಒಂದು 2-3 ತಿಂಗಳು ವ್ಯಾಕ್ಸಿನೇಷನ್ ಅನ್ನು ಫಂಡ್ ಮಾಡಿ ವ್ಯಾಕ್ಸಿನೇಷನ್ ಅನ್ನು ವಿತರಣೆ ಮಾಡೋದ್ರಲ್ಲಿ ವಿಫಲವಾಗಿದ್ದರಿಂದ ನಮಗೆ 2ನೇ ಅಲೆ ಇಷ್ಟು ಜೋರಾಗಿ ಹೊಡೆಯಿತು. ನಾವು ಸೈಂಟಿಫಿಕ್ ಟೆಂಪರ್ ಏನಿದೆ, ಯಾವುದೇ ಒಂದು ಸರ್ಕಾರ ಕೆಲಸ ಮಾಡಬೇಕಿದ್ರೆ ಸೈಂಟಿಫಿಕ್ ಟೆಂಪರ್ ಅಲ್ಲಿ ಕೆಲಸ ಮಾಡಬೇಕು, ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರ ವೈಫಲ್ಯವನ್ನು ಕಂಡಿದೆ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ, ವೈಜ್ಞಾನಿಕ ಮನೋಭಾವದಲ್ಲಿ ಕೆಲಸ ಮಾಡಲಿಕ್ಕೆ ಫೇಲಿಯರ್ ಆಗಿದೆ. ಇದರಿಂದ 2ನೇ ಅಲೆ ನಮಗೆ ಬಹಳ ಜೋರಾಗಿ ಹೊಡೆಯಿತು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ನಿರ್ಗತಿಕರು, ಬಹಳಷ್ಟು ಬಡವರು, ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿ, ಮತ್ತೆ ಬಹಳಷ್ಟು ಯುವಕರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದರಲ್ಲಿ ಬಹಳಷ್ಟು ಬಡವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ರೈಟ್ ಟೈಮಲ್ಲಿ ಅವರಿಗೆ ರೈಟ್ ಮೆಡಿಕಲ್ ಫೆಸಿಲಿಟಿ ಸಿಗದ ಕಾರಣ. ಈಗ ನಾವು ವ್ಯಾಕ್ಸಿನೇಷನ್ ಪಾಲಿಸಿ ಬಗ್ಗೆ ಮಾತಾಡೋದಿದ್ರೆ, ಯಾವುದೇ ಒಂದು ವ್ಯಾಕ್ಸಿನೇಷನ್ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರೀಕರಣವಾಗಿ ಅದನ್ನು ನಿಭಾಯಿಸ್ತದೆ. ಅದು ಪೋಲಿಯೋ ಆಗಿರಲಿ, ಬೇರೆ ಬೇರೆ ವ್ಯಾಕ್ಸಿನೇಷನ್ ಆಗಿರಲಿ. ಕೊರೋನಾ ವ್ಯಾಕ್ಸಿನೇಷನ್ ಬಂದಾಗ ನಿನ್ನೆ ತಾನೇ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ರು ಸೆಂಟ್ರಲ್ ಗವರ್ಮೆಂಟ್ಗೆ, ನಿಮ್ಮ ಪ್ರೈಸಿಂಗ್ ಪಾಲಿಸಿ ಸರಿ ಇಲ್ಲ ಅಂತ ಹೇಳಿ. ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಇದು ಪ್ರೈಸಿಂಗ್ ಪಾಲಿಸಿ, ಸೆಂಟ್ರಲ್ ಗವರ್ಮೆಂಟ್ ವ್ಯಾಕ್ಸಿನೇಷನ್ ಕಂಪನಿಯಿಂದ ವ್ಯಾಕ್ಸಿನ್ ಪರ್ಚೇಸ್ ಮಾಡೋದಾದ್ರೆ 150 ರೂಪಾಯಿ. ಸ್ಟೇಟ್ ಗವರ್ಮೆಂಟ್ ಡೈರೆಕ್ಟ್ ಆಗಿ ವ್ಯಾಕ್ಸಿನೇಷನ್, ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಅನ್ನು ಪರ್ಚೇಸ್ ಮಾಡೋದಾದ್ರೆ 400 ರೂಪಾಯಿ ಪ್ರೈಸಿಂಗ್. ಪ್ರೈವೇಟ್ ಹಾಸ್ಪಿಟಲ್ಸ್ ವ್ಯಾಕ್ಸಿನೇಷನ್ ಡೈರೆಕ್ಟ್ ಆಗಿ ಪ್ರೊಡ್ಯೂಸರ್ಸ್ ಇಂದ ಪ್ರೊಕ್ಯೂರ್ ಮಾಡೋದಾದ್ರೆ 600 ರೂಪಾಯಿ ರೇಟ್. ಕೋವಿಶೀಲ್ಡ್ ಅವರು ಏಪ್ರಿಲ್ 28 ಮೇ 28 400 ರೂಪಾಯಿಯಿಂದ 300 ರೂಪಾಯಿಗೆ ಇಳಿಸಿದ್ರು. ಏನಂದ್ರೆ ನಮ್ಮ ಫಿಲಂಥ್ರಾಪಿಕ್ ಆಕ್ಟಿವಿಟಿ, ನಾವು ದಾನ ಮಾಡ್ತಾ ಇದ್ದೇವೆ ಸ್ಟೇಟ್ ಗವರ್ಮೆಂಟ್ಗೆ, 300 ರೂಪಾಯಿಗೆ ಇಳಿಸಿದ್ರು. ಕೋವ್ಯಾಕ್ಸಿನ್ ಪ್ರೈಸಿಂಗ್ ಸೆಂಟ್ರಲ್ ಗವರ್ಮೆಂಟ್ಗೆ 150 ರೂಪಾಯಿ, ಸ್ಟೇಟ್ ಗವರ್ಮೆಂಟ್ಗೆ 600 ರೂಪಾಯಿ, ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಗೆ 1200 ರೂಪಾಯಿ ಕೋವ್ಯಾಕ್ಸಿನ್ ಪ್ರೈಸಿಂಗ್. ಈ 3 ಪ್ರೈಸಿಂಗ್, ಒಂದೇ ವ್ಯಾಕ್ಸಿನೇಷನ್ಗೆ 3 ಪ್ರೈಸಿಂಗ್ ಮಾಡಿದ್ರಿಂದ ಬ್ಲ್ಯಾಕ್ ಮಾರ್ಕೆಟಿಂಗ್ಗೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಾಗೆ ಆಗ್ತದೆ. ಮತ್ತೆ ಕೇಂದ್ರ ಸರ್ಕಾರ ಒಂದು ಆರ್ಡರ್ ಅನ್ನು ಮಾಡಿದೆ. ಏನಂದ್ರೆ 50% ವ್ಯಾಕ್ಸಿನೇಷನ್ ಅನ್ನು ಸೆಂಟ್ರಲ್ ಗವರ್ಮೆಂಟ್ ಅವರು ಪರ್ಚೇಸ್ ಮಾಡ್ತಾರೆ, ಮಿಕ್ಕಿದ 50% ವ್ಯಾಕ್ಸಿನೇಷನ್ ಅನ್ನು ಸ್ಟೇಟ್ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಕೊಡ್ಬೋದಂತ. ನೀವು ನನಗೆ ತಿಳಿಸಿ, ಒಂದು ಸಾಮಾನ್ಯ ವ್ಯವಹಾರ ಜ್ಞಾನ ಇರುವವರು 50% ಸ್ಟೇಟ್ ಗವರ್ಮೆಂಟ್ಗೆ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ ಮಾಡಿದೆ. ಪ್ರೈವೇಟ್ ಹಾಸ್ಪಿಟಲ್ಗೆ 600 ರೂಪಾಯಿ ಕೋವಿಶೀಲ್ಡ್, ಮತ್ತೆ ಸ್ಟೇಟ್ ಗವರ್ಮೆಂಟ್ಗೆ 300 ರೂಪಾಯಿ. ಈ ಕಂಪನಿಯವರು 600 ರೂಪಾಯಿಗೆ ವ್ಯಾಕ್ಸಿನ್ ಅನ್ನು ಮಾರ್ತಾರ ಅಥವಾ 300 ರೂಪಾಯಿಗೆ ಸ್ಟೇಟ್ ಗವರ್ಮೆಂಟ್ ಅವರಿಗೆ ವ್ಯಾಕ್ಸಿನ್ ಅನ್ನು ಕೊಡ್ತಾರ? ಕನಿಷ್ಠ ಒಂದು ವ್ಯವಹಾರ ಜ್ಞಾನ ಉಳ್ಳವರು ಅವರು ಪ್ರೈವೇಟ್ ಹಾಸ್ಪಿಟಲ್ ಅನ್ನು ಆಯ್ಕೆ ಮಾಡ್ತಾರೆ. ಯಾರು? ವ್ಯಾಕ್ಸಿನ್ ಪ್ರೊಡ್ಯೂಸರ್ಸ್. ಒಂದು ವಿಚಾರ, ವ್ಯಾಕ್ಸಿನ್ ಪಾಲಿಸಿ ಇದೆ ಏನು, ವ್ಯಾಕ್ಸಿನೇಷನ್ ಯಾವಾಗಲೂ ಕೇಂದ್ರೀಕೃತವಾಗಿರಬೇಕು. ಏನು ವಿಕೇಂದ್ರೀಕೃತ ಮಾಡಿದ್ರು ನಿಮ್ಮ ಜವಾಬ್ದಾರಿ, ನಿಮ್ಮ ರಾಜ್ಯಗಳ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಏನು ಕೈ ತೊಳೆದುಕೊಂಡ್ರು ಕೇಂದ್ರ ಸರ್ಕಾರ. ಆದ್ರಿಂದ ಇವತ್ತು ವ್ಯಾಕ್ಸಿನ್ ಶಾರ್ಟೇಜ್ ಇದೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗ್ತಾ ಇದೆ. ಪ್ರೈವೇಟ್ ಹಾಸ್ಪಿಟಲ್ಸ್ ಅವರು ಹೆಚ್ಚುವರಿ ಹಣದಲ್ಲಿ ವ್ಯಾಕ್ಸಿನ್ ಅನ್ನು ಮಾರಾಟಕ್ಕಿಟ್ಟಿದ್ದಾರೆ. ಇದೊಂದು ವಿಚಾರ. ಮತ್ತೆ ಈ ವ್ಯಾಕ್ಸಿನೇಷನ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ವ್ಯಾಕ್ಸಿನೇಷನ್ ಒಂದು ಕೇಂದ್ರೀಕೃತ ವಿಷಯ, ಇದನ್ನು ವಿಕೇಂದ್ರೀಕೃತ ಮಾಡಿ ಬ್ಲ್ಯಾಕ್ ಮಾರ್ಕೆಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ರು. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು 18 ರಿಂದ 44 ವರ್ಷದ ಪ್ರಾಯದ ವಯೋಮಿತಿಯ ಯುವಕರಿಗೆ ವ್ಯಾಕ್ಸಿನೇಷನ್ ನೀವು ಮೇ 1ರಂದು ನೀವು ಆರಂಭಿಸಬಹುದು ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಸ್ಟೇಟ್ ಗವರ್ಮೆಂಟ್, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಆರಂಭಿಸಿದ್ದು ಮತ್ತೆ ಅದನ್ನು ಸಸ್ಪೆಂಡ್ ಮಾಡಿದೆ. ಯಾಕಂದ್ರೆ ಲ್ಯಾಕ್ ಆಫ್ ವ್ಯಾಕ್ಸಿನೇಷನ್ ಸಸ್ಪೆಂಡ್ ಮಾಡಿತ್ತು. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಬರೀ ಮಂಗಳೂರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ರೂರಲ್ ಗ್ರಾಮೀಣ ಪ್ರದೇಶಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಬಡವರಿದ್ದಾರೆ. ಶ್ರೀಮಂತರು ಬಹಳಷ್ಟು ಕಡಿಮೆ ಇರುವುದು, ಮಧ್ಯಮ ವರ್ಗದವರು ಬಹಳಷ್ಟು ಕಡಿಮೆ ಇರುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 18ರಿಂದ 44 ವರ್ಷದ ಪ್ರಾಯದವರಿಗೆ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ. ಗವರ್ಮೆಂಟ್ ಸಸ್ಪೆಂಡ್ ಮಾಡಿದೆ. ಖಾಸಗಿ ಆಸ್ಪತ್ರೆಯಲ್ಲಿ 850 ರೂಪಾಯಿ ಕೊಟ್ಟರೆ 18ರಿಂದ 44 ವರ್ಷದವರಿಗೆ ವ್ಯಾಕ್ಸಿನೇಷನ್ ಸಿಗ್ತದೆ. ನಾವು ಸರ್ಕಾರದ ಜೊತೆ ಪ್ರಶ್ನೆ ಕೇಳ್ತೇವೆ, ಇಲ್ಲಿಯ ಸಂಸದರ ಜೊತೆ ಪ್ರಶ್ನೆ ಕೇಳ್ತೇವೆ, ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಪ್ರಶ್ನೆ ಕೇಳ್ತೇವೆ. ಶ್ರೀಮಂತರ ಜೀವಕ್ಕೆ ಮಾತ್ರ ಬೆಲೆಯ? ಶ್ರೀಮಂತರ ಜೀವಕ್ಕೆ ಮಾತ್ರ ಬೆಲೆಯ? ಯಾರು ಒಬ್ಬ 850 ರೂಪಾಯಿ ಖರ್ಚು ಮಾಡ್ತಾನೆ 18ರಿಂದ 44 ವಯೋಮಿತಿಯ ಜನರು, ಅವರಿಗೆ ವ್ಯಾಕ್ಸಿನೇಷನ್ ಸಿಗ್ತದೆ. ಆದರೆ ಬಡವರಿಗೆ, ನಿರ್ಗತಿಕರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ವ್ಯಾಕ್ಸಿನೇಷನ್ ಇಲ್ವಾ? ನಿಮಗೆ ನಾಚಿಕೆ ಆಗಬೇಕು. ಇದು ರೈಟ್ ಟು ಲೈಫ್ ಅಂತ ಹೇಳ್ತೇವೆ, ಒಂದು ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ರೈಟ್, ಜೀವಿಸುವ ಹಕ್ಕು. ಇವತ್ತು ವ್ಯಾಕ್ಸಿನೇಷನ್ ಅಂದ್ರೆ ಫ್ರೀಡಮ್ ಆಗಿ ಫ್ರೀಯಾಗಿ ಓಡಾಡುವಂತ ಒಂದು ಹಕ್ಕು ಸಿಕ್ಕಿದ ಹಾಗೆ. ಇಂಥ ಒಂದು ಹಕ್ಕನ್ನು ನೀವು 850 ರೂಪಾಯಿ ಕೊಟ್ರೆ ವ್ಯಾಕ್ಸಿನೇಷನ್ 18ರಿಂದ 44 ವರ್ಷದವರಿಗೆ ಸಿಗ್ತದೆ ಅಂದ್ರೆ ಮತ್ತೆ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಮುಖಂಡರು ಅಶ್ವಿತ್ ಪಿರೇರಾ, ಅನ್ವಿತ್ ದೀಕ್ಷಿತ್ ಅತ್ತಾವರ, ಅನ್ವಿತ್ ಕಟೀಲ್, ನಜೀರ್ ಬಚಾಲ್ ಸುದ್ದಿಗೋಷ್ಠಿಗೆ ಎತ್ತಿದರು.